ಕೇರಳ ಸರ್ಕಾರದ ಪ್ರಿಯದರ್ಶಿನಿ ಯೋಜನೆಯ ಪ್ರಯೋಜನವನ್ನ ಕರ್ನಾಟಕದ ಗಡಿಭಾಗದ ಕನ್ನಡಿಗರು ಕೂಡ ಅಂದ್ರೆ ಮಹಿಳೆಯರು ಕೂಡ ಪಡೆದುಕೊಳ್ಳುವಂತಹ ಅವಕಾಶಗಳು ಇದೆ. ಕೇರಳ ಸರ್ಕಾರದ ಪ್ರಿಯದರ್ಶಿನಿ ಯೋಜನೆ ಅಂದ್ರೆ ಸಾರಿಗೆ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಯೋಜನೆ ಇದು. ಈಗ ಈ ಯೋಜನೆಯನ್ನ ಅಂದ್ರೆ ಗಡಿ ಪ್ರದೇಶದ ಬಸ್ಸುಗಳಿಗೂ ಅಂದ್ರೆ ಬೇರೆ ರಾಜ್ಯಗಳಿಗೆ ತೆರಳುವಂತಹ KSRTC ಬಸ್ಸುಗಳೇನಿದೆ ಅದಕ್ಕೂ ಕೂಡ ಈ ಒಂದು ಯೋಜನೆ ಅನ್ವಯ ಆಗುತ್ತೆ. ಇಂಟರ್ ಸ್ಟೇಟ್ ಅಂದ್ರೆ ಬೇರೆ ರಾಜ್ಯಗಳಿಗೆ ಹೋಗುವಂತಹ ಏನು ಬಸ್ಸುಗಳಿರುತ್ತೆ ಅವುಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಹಾಗಾಗಿ ಯಾರು ಕೂಡ ಮಹಿಳೆಯರು ಈ ಬಸ್ಸಿನಲ್ಲಿ ಸಂಚಾರ ಮಾಡಿದ್ರೆ ಅದು ಕರ್ನಾಟಕದವರಾಗ್ಲಿ ಅಥವಾ ಕೇರಳದವರಾಗ್ಲಿ ಗಡಿ ಭಾಗಗಳಲ್ಲಿ ಇಂತಹದೊಂದು ಅವಕಾಶಗಳಿದೆ. ಯಾರಿಗೂ ಕೂಡ ಟಿಕೆಟ್ ಅನ್ನ ತೆಗೆದುಕೊಳ್ಳುವುದಿಲ್ಲ. ಅಂದ್ರೆ ನಿಮಗೆ 0 ಟಿಕೆಟ್ನ ರಿಸಿಪ್ಟ್ ಅನ್ನ ಮಾತ್ರ ಕೊಡ್ತಾರೆ, ಹಣವನ್ನು ನಿಮ್ಮಲ್ಲಿ ಪಡೆಯುವುದಿಲ್ಲ. ನೀವು ಕರ್ನಾಟಕದವರಾಗಿದ್ರೂ ಕೂಡ ಕೇರಳದ ಸಾರಿಗೆ ಬಸ್ಸುಗಳಲ್ಲಿ KSRTC ಬಸ್ಸುಗಳಲ್ಲಿ ನೀವು ಉಚಿತವಾಗಿ ಸಂಚಾರವನ್ನ ಮಾಡಬಹುದು. ಕೇರಳ ಮೂಲದ ಅಂತಾರಾಜ್ಯ KSRTC ಬಸ್ಸುಗಳಲ್ಲಿ ಎಲ್ಲಾ ಮಹಿಳೆಯರು ಮತ್ತು ಮಂಗಳಮುಖಿಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಕಾಸರಗೋಡು ಮಂಗಳೂರು, ಕಾಸರಗೋಡು ಪುತ್ತೂರು, ಕಾಸರಗೋಡು ಸುಳ್ಯ ಮಾರ್ಗಗಳಲ್ಲಿ ಸಂಚಾರ ಮಾಡುವಂತಹ ಕೇರಳ ಬಸ್ಸುಗಳಲ್ಲಿ ಈ ಸೌಲಭ್ಯ ಜಾರಿಗೆ ಬಂದಿದೆ. ಮೊದಲ ದಿವಸವೇ ನೂರಾರು ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಇದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರಿಗೆ ಡಬಲ್ ಧಮಾಕ ಎಂಬಂತಾಗಿದೆ. ಯೋಜನೆಯ ವಿಶೇಷತೆ ಏನಂತ ಹೇಳಿದ್ರೆ ಪ್ರಯಾಣಕ್ಕೆ ಯಾವುದೇ ದಾಖಲೆಗಳನ್ನು ನೀವು ನೀಡಬೇಕಾಗಿಲ್ಲ. ಟಿಕೆಟ್ ಪಡೆಯುವುದು ಮಾತ್ರ ಕಡ್ಡಾಯ. ಆದರೆ ಕರ್ನಾಟಕದ ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಉಚಿತ ಸಾರಿಗೆ ಪ್ರಯಾಣ ಇದೆ. ಆದರೆ ಕರ್ನಾಟಕದಲ್ಲಿರುವಂತಹ ಶಕ್ತಿ ಯೋಜನೆಯ ಒಂದು ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ನೀವು ಬೇರೆ ರಾಜ್ಯಗಳಿಗೆ ತೆರಳುವಂತಹ ಸಾರಿಗೆ ಬಸ್ಸುಗಳಲ್ಲಿ ನಿಮಗೆ ಉಚಿತವಾಗಿ ಇಲ್ಲ. ಅದು ಕರ್ನಾಟಕದವರಾಗ್ಲಿ ಬೇರೆ ರಾಜ್ಯದವರಾಗ್ಲಿ ನಿಮಗೆ ಯಾರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಈಗ ಎಕ್ಸಾಂಪಲ್ ಆಗಿ ನಾವು ತೆಗೆದುಕೊಳ್ಳುವುದಾದ್ರೆ ಮಂಗಳೂರಿನಿಂದ ತಲಪಾಡಿಯ ಮೂಲಕ ಕಾಸರಗೋಡಿಗೆ ಹೋಗುವಂತಹ ಸಾರಿಗೆ ಬಸ್ಸುಗಳಲ್ಲಿ ನೀವು ತಲಪಾಡಿ ತನಕ ಹೋಗುವುದಿದ್ರೂ ಕೂಡ ಅಥವಾ ಕರ್ನಾಟಕದ ಸೋಮೇಶ್ವರ ತನಕ ಹೋಗುವುದಿದ್ರೂ ಕೂಡ ನೀವು ಇಂಟರ್ ಸ್ಟೇಟ್ ಬಸ್ಸುಗಳಲ್ಲಿ ಸಂಚಾರ ಮಾಡುವಾಗ ಕರ್ನಾಟಕದ ಇಂಟರ್ ಸ್ಟೇಟ್ ಬಸ್ಸುಗಳಲ್ಲಿ ಸಂಚಾರ ಮಾಡುವಾಗ ನೀವು ಟಿಕೆಟ್ ಅನ್ನ ಪಡೆದುಕೊಂಡೇ ನೀವು ಸಂಚಾರ ಮಾಡಬೇಕು. ಮಹಿಳೆಯರಿಗೆ ಉಚಿತ ಯೋಜನೆ ಅದಕ್ಕೆ ಅನ್ವಯ ಆಗುವುದಿಲ್ಲ. ಆದ್ರೆ ಕೇರಳದ ಬಸ್ಸುಗಳಲ್ಲಿ ಹಾಗೆ ಇಲ್ಲ. ಕೇರಳದವರಿಗೂ ಅನ್ವಯ ಆಗುತ್ತೆ. ಗಡಿನಾಡಿನ ಯಾರು ಮಹಿಳೆಯರು ಸಂಚಾರ ಮಾಡಿದ್ರು ಕೂಡ ಕರ್ನಾಟಕದವರು ಕೂಡ ಸಂಚಾರ ಮಾಡಿದ್ರು ಕೂಡ ಅದು ಅನ್ವಯ ಆಗುತ್ತೆ. ಅವರಿಗೆ ಫ್ರೀ ಆಗಿ ಅವರು ಸಂಚಾರವನ್ನು ಮಾಡಬಹುದು. ಮೊದಲ ದಿವಸವೇ ಸ್ವಲ್ಪ ಪ್ರಯಾಣಿಕರು ಗೊಂದಲ ಉಂಟಾಯಿತು. ಯಾಕಂತ ಹೇಳಿದ್ರೆ ನಮಗೂ ಕೂಡ ಫ್ರೀನಾ ಅನ್ನುವಂತಹ ಒಂದಷ್ಟು ವಿಚಾರದಲ್ಲಿ ಕರ್ನಾಟಕದ ಈ ಭಾಗದ ಜನರು ಕೂಡ ಇದ್ರು. ಆದರೆ ನಿರ್ವಾಹಕರು ಇಲ್ಲ ಇದು ಈ ರೀತಿಯ ಯೋಜನೆ ಅನ್ನುವಂಥ ವಿವರವನ್ನು ಕೊಟ್ಟಿದ್ರು. ತಲಪಾಡಿ, ತೊಕ್ಕೋಟು, ಪುತ್ತೂರು, ಸುಳ್ಯ ಭಾಗದ ಮಹಿಳೆಯರು ಈ ಸೌಲಭ್ಯದಿಂದ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿನಿಯರಿಗೂ ಈ ಯೋಜನೆ ಉಪಯುಕ್ತವಾಗಿದ್ದು ಕಾಸರಗೋಡು, ಕುಂಬಳೆ, ಉಪ್ಪಳ ಹಾಗೂ ಮಂಜೇಶ್ವರ ಭಾಗಗಳಿಂದ ಮಂಗಳೂರು ಮತ್ತು ಪುತ್ತೂರು, ಸುಳ್ಯ ಕಾಲೇಜುಗಳಿಗೆ ಪ್ರಯಾಣಿಸುವವರಿಗೆ ಹೆಚ್ಚಿನ ಲಾಭ ಆಗಿದೆ. ಮಂಗಳೂರು ಹಾಗೂ ಕಾಸರಗೋಡು KSRTC ವಿಭಾಗಗಳ ನಡುವೆ ಪ್ರತಿ ಗಂಟೆಗೆ ಬಸ್ ಸೇವೆ ನಡೀತಾ ಇದ್ದು ಕೇರಳ ಬಸ್ಗಳತ್ತ ಮಹಿಳಾ ಪ್ರಯಾಣಿಕರ ಒಲವು ಹೆಚ್ಚಿದ್ರೆ ಕರ್ನಾಟಕ KSRTC ಆದಾಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಕರ್ನಾಟಕದವರು ಕೂಡ ಗಮನಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಹೆಚ್ಚಿನ ಭಾಗದಲ್ಲಿ ಈ ಇಂಟರ್ ಸ್ಟೇಟ್ ಹೋಗುವಂತಹ ಬಸ್ಸುಗಳಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಟ್ರೆ ಮಹಿಳೆಯರಿಗೆ ಉಪಯೋಗ ಆಗುತ್ತೆ. ಯಾಕಂತ ಹೇಳಿದ್ರೆ ಕೆಲವು ಭಾಗಗಳಲ್ಲಿ ಹೋಗುವಂತ ಬಸ್ಸುಗಳೇ ಇಂಟರ್ ಸ್ಟೇಟ್ ಬಸ್ಸುಗಳಾಗಿರುತ್ತೆ. ಈಗ ತಲಪಾಡಿ ಕಡೆಗೆ ಹೋಗುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಹೆಚ್ಚಾಗಿ ಹೋಗುವಂತದ್ದೇ ಕಾಸರಗೋಡಿಗೆ ಹೋಗುವಂತ ಬಸ್ಸುಗಳು. ಹಾಗಾಗಿ ನೀವು ಅದರಲ್ಲಿ ಅವಕಾಶವನ್ನ ಮಾಡಿಕೊಡೋದಿದ್ರೆ ಅಟ್ಲೀಸ್ಟ್ ನೀವು ಕರ್ನಾಟಕದವರಿಗೂ ಕೂಡ ಮಾಡಿಕೊಡೋದಿದ್ರೆ ಆ ಯೋಜನೆಯಿಂದ ಅವರು ವಂಚಿತರಾಗ್ತಾರೆ. ಅವರಿಗೆ ಆ ಯೋಜನೆಯ ಫಲಾನುಭವಿಗಳು ಅವರು ಆಗುವುದಿಲ್ಲ. ಹಾಗಾಗಿ ಇದರ ಬಗ್ಗೆಯೂ ಕೂಡ ಕರ್ನಾಟಕ ಸರ್ಕಾರ ಗಮನ ಹರಿಸಬೇಕಾದಂತಹ ಒಂದಿಷ್ಟು ವಿಚಾರಗಳಿದೆ.